ಮಂಗಳೂರಿನ ಕೊಟ್ಟಾರದಲ್ಲಿರುವ ಶ್ರೀ ವಿದ್ಯಾ ಸರಸ್ವತಿ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭೆಯಲ್ಲಿ ತುಳಸಿ ಸನ್ಮಾನ 2021 ದಿ ವಾಯ್ಸ್ ಆಫ್ ಮೊಗವೀರ್ಸ್ ಹಾಗೂ ಓಂ ಶ್ರೀ ತುಳಸಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಶ್ರೀ ವಿದ್ಯಾ ಸರಸ್ವತಿ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ ತುಳಸಿ ಸನ್ಮಾನ 2021 ದಿ ವಾಯ್ಸ್ ಆಫ್ ಮೊಗವೀರ್ಸ್ ಪ್ರಶಸ್ತಿ ಪ್ರದಾನ ಹಾಗೂ ಓಂ ಶ್ರೀ ತುಳಸಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು. ಇನ್ನು ಕಾರ್ಯಕ್ರಮವನ್ನು ಶ್ರೀದೇವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಎ ಸದಾನಂದ ಶೆಟ್ಟಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಕಟೀಲು ಕ್ಷೇತ್ರದ ಕಮಲಾದೇವಿ ಅಸ್ರಣ್ಣ ಅವರು ತುಳಸಿ ಸನ್ಮಾನ 2021 ದಿ ವಾಯ್ಸ್ ಆಫ್ ಮೊಗವೀರ್ಸ್ ಪ್ರಶಸ್ತಿ ಪ್ರದಾನ ಹಾಗೂ ಓಂ ಶ್ರೀ ತುಳಸಿ ಪ್ರಶಸ್ತಿ ಪ್ರದಾನ ನೆರವೇರಿಸಿದ್ರು. ಬಳಿಕ ಅವರು ಆಶೀರ್ವದಿಸಿದ್ರು. ತುಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಶ್ರೇಷ್ಠವಾದಂತಹ ಒಂದು ಇದೀಗ ದಳ ಇದೆ ತುಳಸಿ. ಹಾಗಾಗಿ ತುಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಅರ್ಥದಿಂದ ತುಳಸಿಯಿಂದ ಬಂದದ್ದು ಶಬ್ದ. ಅವಳು ಕೂಡ ಭಗವಂತನಿಗೆ ವಿಶೇಷವಾಗಿ ಆರಾಧನೆ ಮಾಡುವ ಮುಖಾಂತರ ಭಗವಂತನೇ ಪತಿಯಾಗಿ ಬರಬೇಕು ಅಂತ ತಪಸ್ಸು ಮಾಡಿ ಒಲಿಸಿಕೊಂಡದ್ರಿಂದ ಭಗವಂತನೇ ಕೊಟ್ಟಂತಹ ದಿ ವಾಯ್ಸ್ ಆಫ್ ಮೊಗವೀರ್ಸ್ ಪ್ರಶಸ್ತಿಯನ್ನ ಕಲಾ ಸಿಂಧು ಸಂಗೀತ ಬಳಗ ಕಲಾವತಿ ದಯಾನಂದ ಅವರಿಗೆ ನೀಡಲಾಯಿತು. ಸ್ಮರಣಿಕೆ, ಮುತ್ತಿನ ಹಾರ, ಕಿರೀಟ ತೊಡಿಸುವ ಮೂಲಕ ವೇದಿಕೆಯಲ್ಲಿ ಗೌರವಿಸಲಾಯಿತು. ವಿಎಸ್ ಮೆಲೋಡಿಸ್ ವಿದ್ಯಾ ಸುವರ್ಣ, ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಅಂತಾರಾಷ್ಟ್ರೀಯ ಪ್ರಸಿದ್ಧ ಜಾದೂಗಾರ ಗಣೇಶ್ ಕುದ್ರೋಳಿ ಅವರಿಗೆ ವೇದಿಕೆಯಲ್ಲಿ ತುಳಸಿ ಸನ್ಮಾನ 2021 ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಓಂ ಶ್ರೀ ತುಳಸಿ ಪ್ರಶಸ್ತಿಯನ್ನ ಎಂಆರ್ಪಿಎಲ್ನ ಫಿಟ್ನರ್ ಇಂಡಿಯಾ ಜನರಲ್ ಮ್ಯಾನೇಜರ್ ಕೆಟಿ ರಾಯ್, ವೆಸ್ಟ್ ಬೆಂಗಾಲ್, ಅಶೋಕ್ ನಗರ ದಂಭೇಲ್ ಫ್ರೆಂಡ್ಸ್ನ ಅಧ್ಯಕ್ಷರಾದ ಪುಷ್ಪರಾಜ್ ಪಿಯಾಮೀನ್, ರಂಗಭೂಮಿ ಹಾಸ್ಯ ಕಲಾವಿದ ರಂಜನ್ ಪೋಳೂರು ಅವರಿಗೆ ವೇದಿಕೆಯಲ್ಲಿ ನೀಡಿ ಗೌರವಿಸಲಾಯಿತು. ಪ್ರಧಾನ ಅರ್ಚಕ ಹಾಗೂ ಆನುವಂಶಿಕ ಆಡಳಿತ ಮುಖ್ಯಸ್ಥರಾದ ನವೀನ್ ಚಂದ್ರ ಶಿಯಾನ್ ಅವರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಈ ವೇಳೆ ಶಾಂಭವಿ ಟೆಕ್ಸ್ಟೈಲ್ನ ಪಾಲ್ದಾರಾದ ಪ್ರಶಾಂತ್ ಭಟ್ಮುಲ್ಕಿ, ಪಾಲಿಕೆಯ ಸದಸ್ಯೆ ಜಯಲಕ್ಷ್ಮಿ ಶೆಟ್ಟಿ, ರಂಗಭೂಮಿ ನಟಿ ಸರೋಜಿನಿ ಶೆಟ್ಟಿ, ಶ್ರೀಕ್ಷೇತ್ರ ಆನುವಂಶಿಕ ಅರ್ಚಕ ಹಾಗೂ ಮುಕ್ತೇಸರಾದ ನಿಖಿತ್ ಎನ್ ಶಿಯಾನ್, ಆನುವಂಶಿಕ ಆಡಳಿತ ಮುಕ್ತೇಸರಾದ ತುಳಸಿ ಎನ್ ಶಿಯಾನ್, ಮುಕ್ತೇಸರಾದ ಶೀತಲ್ ವಿಜಯ್ ಕಾಂಚನ್, ವಿಜಯ್ ಪಿ ಕಾಂಚನ್, ನಿವೇದಿತಾ, ನಿಖಿಲ್ ಶಿಯನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.